ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಮೆಝಾನ್ ಇಂದ ವೈರ್ಲೆಸ್ ಮೈಕ್ ಅನ್ನು ಆರ್ಡರ್ ಮಾಡಿದ್ದೇವೆ. ಇದರ ಮಾಡೆಲ್ ಬಂದ್ಬಿಟ್ಟು ಉಲಾನ್ಸಿ J12 ಅಂತ. ನೋಡುವ, ಇದನ್ನ ಅನ್ಬಾಕ್ಸ್ ಮಾಡುವ, ಇದರ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡುವ. ಬನ್ನಿ, ಇದನ್ನ ಓಪನ್ ಮಾಡುವ. ಓಕೆ, ಫೈನ್. ಕ್ವಾಲಿಟಿ ಓಕೆ. ಇವಾಗ ನಾವು ನೋಡ್ತಿರುವಂಥದ್ದು ಉಲಾನ್ಸಿ J12 ಅನ್ನುವಂತಹ ಮಾಡೆಲ್ ಇದ್ದು ವೈರ್ಲೆಸ್ ಮೈಕ್ರೋಫೋನ್ನ. ಇದರ ಬೆಲೆ ಬಂದ್ಬಿಟ್ಟು ನಾನು ಕೊಟ್ಟಿದ್ದು 3000 ಸಮಥಿಂಗ್ ಅಮೆಝಾನಲ್ಲಿ. ಓಪನ್ ಮಾಡುವ, ಬನ್ನಿ. ಓಕೆ, ಯಾವ ರೀತಿ ಇದೆ ನೋಡ. ಬಿಲ್ಡ್ ಕ್ವಾಲಿಟಿ ಏನೋ ಚೆನ್ನಾಗೇ ಇದೆ. ಇಷ್ಟೇನಾ? ಏನು ಕೊಟ್ಟಿಲ್ಲ ಇದರಲ್ಲಿ. ಓಕೆ, ಇನ್ನೊಂದೇನೋ ಕೊಟ್ಟಿದ್ದಾರೆ, ಮೇ ಬಿ ಚಾರ್ಜರ್ ಅನಿಸುತ್ತೆ. ಓಕೆ, ಚಾರ್ಜರ್ ಆ್ಯಂಡ್ ಮೈಕ್ರೋಫೋನ್ ಹೇಗಿದೆ. ಆ್ಯಕ್ಚುಲಿ ಇದು ನನಗೇನು ಅಷ್ಟೊಂದು ಯೂಸ್ ಆಗಲ್ಲ, ಬಟ್ ಇರಲಿ ಅಂತ ತಗೊಂಡೆ ಅಷ್ಟೇ. ಇದು ಯಾರು ವ್ಲಾಗರ್ಸ್ ಇದ್ದರೆ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಬಟ್ ನಾನೊಂದು ಹೇಗಾಗುತ್ತೆ ಅಂತ ನೋಡೋಕ್ಕಷ್ಟೇ ತಗೊಂಡೆ. ಇದರ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಚೆಕ್ ಮಾಡುವ, ಬನ್ನಿ. ಇವಾಗ ನೀವು ಕೇಳ್ತಾ ಇರ್ಬೋದು, ಈ ಕೇಳ್ತಿರುವಂಥ ವಾಯ್ಸ್ ಈ ಒಂದು ವೈರ್ಲೆಸ್ ಮೈಕ್ರೋಫೋನಿಂದ ಉಲಾನ್ಸಿ J12 ಅನ್ನುವಂಥ ಒಂದು ಮಾಡೆಲ್ ಇದ್ದು ವೈರ್ಲೆಸ್ ಮೈಕ್ರೋಫೋನ್ ನೋಡ್ತಿರ್ಬೋದು. ಈಗ ಕೇಳ್ತಿರುವಂಥ ವಾಯ್ಸ್ ಅದೇ ಮೈಕಿಂದ. ಇದರಲ್ಲಿ 3 ನಾಯ್ಸ್ ರಿಡಕ್ಷನ್ ಇದು ಆಪ್ಷನ್ ಇದೆ, ನೋಡ್ಬೋದು. ಇದು ಫಸ್ಟ್ ಲೆವೆಲ್, ಇವಾಗ ಪ್ರೆಸ್ ಮಾಡಿದೆ, ಇವಾಗ ಇದು ಸೆಕೆಂಡ್ ಲೆವೆಲ್. ಇನ್ನೊಂದು ಲೆವೆಲ್ ಇದೆ, ಥರ್ಡ್ ಲೆವೆಲ್. ಯಾವ ರೀತಿಯಾಗಿ ಕೇಳಿಸುತ್ತೆ ಅಂತ ನೋಡೋಣ. ಇವಾಗ ಕೇಳ್ತಿರುವಂಥದ್ದು ಥರ್ಡ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್. ನೋಡ್ಬೋದು, ಕೇಳ್ತಿರ್ಬೋದು ಈ ಒಂದು ವಾಯ್ಸ್ ಯಾವ ರೀತಿ ಕೇಳ್ತಿದೆ ಅಂತ. ನೋಡೋಕೇನೋ ಚೆನ್ನಾಗಿದೆ, ವಾಯ್ಸ್ ಕೂಡ ಓಕೆ, ವಾಯ್ಸ್ ಕ್ವಾಲಿಟಿ ಕೂಡ ಓಕೆ, ಬೆಟರ್ ಇದೆ. ನನ್ನ ಪ್ರಕಾರ ಯೂಸ್ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಸುಮ್ಮನೆ ತಗೋಬೇಡಿ. ಯಾರಿಗೆಲ್ಲ ಯೂಸ್ ಇದೆ ಅವ್ರು ಮಾತ್ರ ತಗೊಳ್ಳಿ, ಸುಮ್ಮನೆ ಯಾರು ತಗೊಂಡು ದುಡ್ಡನ್ನ ವೇಸ್ಟ್ ಮಾಡಬೇಡಿ. ನನಗೆ ಸ್ವಲ್ಪ ಏನೋ ಯೂಸ್ ಇದೆ ಅಂತ ಅನಿಸ್ತು, ಅದಕ್ಕೋಸ್ಕರ ತಗೊಂಡೆ. ನೋಡಿ, ಮೈಕ್ ಈ ಥರ ಬರುತ್ತೆ. ಇದನ್ನ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ಐಫೋನ್ ಆದರೆ ಐಫೋನ್ ಡೈರೆಕ್ಟ್ ಐಫೋನೇ ಪ್ಲಗಿನ್ ಮಾಡುವಂಥ ಒಂದು ಕೇಬಲ್ ಥರ ಸಿಗುತ್ತೆ ನಿಮಗೆ. ಅದನ್ನ ಪ್ಲಗಿನ್ ಮಾಡಿಕೊಂಡು ಈ ಮೈಕ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಇದರಿಂದನೇ ನಿಮಗೆ ವಾಯ್ಸ್ ಬರುತ್ತೆ. ಹೆಂಗಿದೆ ಮೈಕ್, ಹೇಗಿದೆ ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.